ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂಥ ಪ್ರಥಮ ದಿನದ ಈ ಒಂದು ಯಕ್ಷಗಾನಕ್ಕೆ ತೆಂಗಿನಕಾಯಿ ಹೊಡೆಯುವ ಮೂಲಕ ಈ ಯಕ್ಷಗಾನಕ್ಕೆ ಚಾಲನೆ ಕೊಡಲಿದ್ದಾರೆ ಶ್ರೀ ನಾರ್ಲತಾಯಿ ಸೇವಾ ಸಮಿತಿ ನಾರ್ಲ ತಲಪಡ್. ಪ್ರತಿ ವರ್ಷ ಕೂಡ ನಾವು ಕೇಳದೆ ಪ್ರತಿ ವರ್ಷ ಕೂಡ ನಮ್ಮ ಯಕ್ಷಗಾನಕ್ಕೆ ಹಲವು ರೀತಿಯಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಯಕ್ಷಗಾನ ಪ್ರಾರಂಭದಿಂದಲೂ ಕೂಡ ಈ ಯಕ್ಷಗಾನಕ್ಕೆ ಪ್ರತಿ ವರ್ಷ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಂಥ ಶ್ರೀ ನಾಗಬ್ರಹ್ಮ ನಾರ್ಲತಾಯಿ ಸೇವಾ ಸಮಿತಿ ನಾರ್ಲ ತಲಪಾಡಿ. ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯ ಬಾಲನೆನೆ ಸೇರಿಪು ಬಾಲಗಿರಿ ಜಯಳ ಬಾಲನೆನೆ ಸೇರಿಪು ಜಾಲವರಿತ ಜಯ ಶೀಲ ನಿನ್ನದೋ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪಡಮಡುತ್ತ ವರ್ಣಿಪೆನಿ ಕಥಾಮೃತ
ಪದ್ಮಾಕ್ಯಪುರದ ಪದ್ಮಶೇಖರ ಮಹಾರಾಜರ
ಪ್ರೀತಿಯ ಮಕ್ಕಳು ನಾವು. ಹೌದು. ಹಿರಿಯವನಾದ ನಾನೇ ಮಾರ್ತಾಂಡ ತೇಜ, ಹ ಹಿರಿಯವನಾದ ನೀನೇ ಕಮಲಧ್ವಜ. ಹ ದಿಗ್ವಿಜಯದ ಕಾರಣವನ್ನು ಮುಂದಿಟ್ಟುಕೊಂಡು ನಮಗೆ ಅನುರೂಪಳಾದ ಹೆಣ್ಣನ್ನು ಹುಡುಕಿಕೊಂಡು ಬಂದವರು ನಾವಲ್ವಾ? ಹ ಆದರೆ ತಮ್ಮ, ಅದೆಷ್ಟೋ ಸಮಯಗಳು ಕಳೆದು ಹೋದವು. ಹ ನಮಗೆ ನಮ್ಮ ಉದ್ದೇಶ ಇನ್ನೂ ಕೂಡ ಈಡೇರಲೇ ಇಲ್ಲ. ಹೌದು. ನಾವೇನು ಮಾಡೋಣ ತಮ್ಮ? ಅಣ್ಣ, ತಮ್ಮ, ಅಣ್ಣನೆ ಲಾಲಿಪುದು ಎನ್ನಯ ಸಣ್ಣ ಮಾತಿ ತಂದು ಲಾಲಿಪುದು ಎನ್ನಯ ಸಣ್ಣ ಮಾತಿ ತಂದು ಎನ್ನಯ ಸಣ್ಣ ಮಾತಿ ತಂದು ಪಣ್ಣಗವೇನಿ ಸಂಪಣ್ಣ ಗುಣಾಢ್ಯಯ ಪಣ್ಣಗವೇನಿ ಸಂಪಣ್ಣ ಗುಣಾಢ್ಯಯ ಸಣ್ಣ ಪುಡುಗಿದರು ಆದರೆ ಇಷ್ಟರವರೆಗೆ ನಮಗೆ ಸರಿಯಾದಂತ ಹೆಣ್ಣು ಸಿಗಲಿಲ್ಲ. ಹಾಗಾಗಿ ನನ್ನ ಮನದಲ್ಲೂ ಯೋಚನೆ ಇದೆ. ಏನು ತಮ್ಮ ಅದು? ನಾವಿರುವರು ಬೇರೆ ಬೇರೆಯಾಗಿ ಹೋದರೆ ಉದ್ದೇಶಿತ ಕಾರ್ಯವು ಆದಷ್ಟು ಬೇಗ ಪೂರ್ಣಗೊಳ್ಳುವುದಕ್ಕೆ ಸಾಧ್ಯ. ಅದಲ್ಲದೆ ನಮಗೆ ಅನುರೂಪಳಾದ ಹೆಣ್ಣು ದೊರಕುವುದಕ್ಕೆ ಸಾಧ್ಯ. ಹಾಗಾಗಿ ಈ ಕ್ಷಣದಿಂದಲೇ ನಾವಿರುವರು ಬೇರೆ ಬೇರೆಯಾಗಿ ಹೋಗೋಣ ಎನ್ನುವುದೇ ನನ್ನ ನಿರ್ಧಾರ. ಏನು ತಮ್ಮ? ಬೇಡ ಬೇಡಣ್ಣ ಬಿಟ್ಟು ಹೋಗುವರೆ ಮಾಡದಿರು ಗಣದಿ ಗುಟ್ಟು ನೋಡಿ ಸಂತಸ ನಿನ್ನನು ನಡಿಗೆ ಕೂಡಿ ಪುಡ ಮಡುವೆ ನಾಡು ನೋಡಿ ಸಂತಸ ನಿನ್ನನು ಪಿತ ನಡಿಗೆ ಕೂಡಿ ಪೊಡ ಮಾಡುವೆ ನಾನು. ಬೇಡ ಬೇಡ ಅಣ್ಣ, ತಂದೆಯ ಅಪ್ಪಣೆಯನ್ನು ಪಡೆದು ಜತೆಯಾಗಿ ಹೊರಟು ಬಂದವರು ನಾವು. ಹೌದು. ಆದರೆ ನೀನೀಗ ಆಡುತ್ತಿರುವ ಮಾತಾದ್ರೂ ಏನು? ಬೇರೆ ಬೇರೆಯಾಗೋಣ ಎಂದು ಹೇಳ್ತಾ ಇದ್ದೀಯಲ್ಲ, ಇದು ಸರಿಯೇ ತಮ್ಮ? ಅಣ್ಣ, ತಂದೆಗೆ ಕೊಟ್ಟ ಮಾತನ್ನು ಉಳಿಸಿ ಆದಷ್ಟು ಬೇಗ ಅರಮನೆಯನ್ನು ಸೇರುವುದು ಮುಖ್ಯವೋ? ನೀನೇ ಸ್ವಲ್ಪ ಯೋಚಿಸಣ್ಣ. ಸರಿ ತಮ್ಮ, ನಿನ್ನ ಹೇಳಿಕೆ ನನಗೆ ಖಂಡಿತವಾಗಿಯೂ ಒಪ್ಪಿಗೆ ಇದೆ. ನಿನ್ನ ಉದ್ದೇಶ ಸರಿಯಾಗಿಯೇ ಇದೆ. ಸರಿ, ಇನ್ನು ತಡ ಮಾಡುವುದಲ್ಲ, ಇದೇ ಸ್ಥಾನದಿಂದ ನಾವು ಬೇರೆ ಬೇರೆ ಆಗೋಣ. ಆದರೆ ಒಂದು ಮಾತು ನೆನಪಿರಲಿ, ಮತ್ತೆ ಮರಳಿ ಇದೇ ಸ್ಥಾನದಲ್ಲಿ ಬಂದು ಸೇರಿ ಅರಮನೆಯನ್ನು ತಲುಪೋಣ. ಹಾಗೆ ಮುಂದುವರಿಯೋಣ. ಕಂಡನು ಧ್ಯಾನಪರನಾದ ಮುನಿಯನು ಕಂಡನು. ಕಂಡ
ಕಂಡನು ಧ್ಯಾನ ಪರನಾದ ಮುನಿಯನು ಕಂಡನು ಕಂಡನು ಮುನಿಯಂಗ್ರಿಗಳನು ನೆಲೆಗೊಂಡು ತಪವ ಮಾಡ್ದನ್ನ ಆ ಕಂಡ ಕಾಷ್ಟವನೋಡು ದಂಡ ಕಾಷ್ಟವನೋಡು ಕಂಡು ಕರದಿ ಯಜ್ಞ ಕುಂಡದ ಬಳಿಯಳು ಮಂಡಿಸಿದ ಬಣ್ಣನೋ ಕಂಡನೋ ಕಂಡನು ಧ್ಯಾನ ಪರನಾದ ಮುನಿಯನ ಕಂಡನೋ ಕಂಡನೋ ತಮ್ಮನಿಂದ ಬೇರೆಯಾಗಿ ಈ ಕಾನನವನ್ನು ಸೇರಿದವನು ನಾನು. ಆದ್ರೆ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ ನೋಡಿ. ಕಾನನವೆಲ್ಲ ಶಾಂತಿ ನೆಮ್ಮದಿಯಿಂದ ತುಂಬಿಕೊಂಡಿದೆ. ಇದಕ್ಕೆ ಕಾರಣೀಕರ್ತರು ಯಾರು ಎಂದು ಪರೀಕ್ಷಿಸಿದಾಗ ಸಾಕ್ಷಾತ್ ಪರಮೇಶ್ವರನಂತೆ ತಪಸ್ಸನ್ನು ಆಚರಿಸ್ತಾ ಇರುವಂತಹ ಮಹಿಮಾನ್ವಿತರು. ನಾನು ಬಂದದ್ದು ಬಂದಿದ್ದೇನೆ, ಇನ್ನು ತಡ ಮಾಡುವುದಲ್ಲ. ಇವರ ಆಶೀರ್ವಾದವನ್ನು ಪಡೆದೇ ನನ್ನ ದಾರಿಯಲ್ಲಿ ಮುಂದುವರಿಯುತ್ತೇನೆ. ಧ್ಯಾನವುನಗಾವಗೆ ನೃಪವರನ ಸೋನುವನ್ನು ನೋಡಿ ಹೀಗೆ ನಾನು ಪ್ರಕಾರದಿಂದ ಮುನಿಗೇದ ಏನು ನೀನಿಲ್ಲಿ ಬಂದ ಮುನಿವರ್ಯ ಏನಿದು ಭಯದ ನೆಲೆಬೀಡಾದಂತಹ ಈ ಕಾನನದಲ್ಲಿ ನೀನೋರ್ವನೇ ಬಂದು ನನ್ನ ಪಾದಬುಡದಲ್ಲಿ ವಿಧಿಸುತ್ತಿರುವೆ. ಹೌದು ಸ್ವಾಮಿ. ಯಾರ ಮಗು ನೀನು? ಇಲ್ಲಿಗೆ ಯಾಕೆ ಬಂದೆ? ವಿಧಿಸುವೆಯಾ? ಸ್ವಾಮಿ, ಪದ್ಮಾಕ್ಯಪುರದ ಮಹಾರಾಜರಾದಂತಹ ಪದ್ಮಶೇಖರರ ಹಿರಿಯ ಮಗ ಮಾರ್ತಾಂಡ ತೇಜ ನಾನು. ಪದ್ಮಶೇಖರನ ಮಗನೇ? ಹೌದು ಸ್ವಾಮಿ. ನಿನ್ನ ತಂದೆಯು ನನ್ನ ನೆಚ್ಚಿನ ಶಿಷ್ಯನಾಗಿದ್ದ. ಆದರೆ ನಿನ್ನದೊಂದು ಮಾತು. ಏನು ಸ್ವಾಮಿ? ಇಲ್ಲಿಗೆ ನೀನೋರ್ವನೇ ಯಾಕೆ ಬಂದಿರುವೆ? ವಿಧಿಸುವೆಯಾ? ಸ್ವಾಮಿ, ಇಲ್ಲಿಗೆ ನಾನೊಬ್ಬನೇ ಬಂದವನಲ್ಲ. ಹ. ನನ್ನ ಜೊತೆಗೆ ನನ್ನ ತಮ್ಮನಾದಂತಹ ಕಮಲಧ್ವಜನೂ ಕೂಡ ಬಂದಿದ್ದಾನೆ. ಹ. ಉದ್ದೇಶಿತ ಕಾರ್ಯವೊಂದರ ಈಡೇರಿಕೆಗಾಗಿ ನಾವಿಬ್ಬರು ಬೇರೆ ಬೇರೆ ಆಗಿದ್ದೇವೆ. ಹ. ಆ ಕಾರಣದಿಂದಾಗಿ ಈ ಕಾನನದಲ್ಲಿ ನಾನು ಸೇರಿಕೊಂಡೆ ಮತ್ತು ನಿಮ್ಮನ್ನು ನೋಡುವಂತಹ ಪುಣ್ಯ ನನ್ನದಾಗಿದೆ. ಸ್ವಾಮಿ, ನಿಮ್ಮಲ್ಲಿ ನನ್ನದೊಂದು ಸಣ್ಣ ವಿನಂತಿ. ಏನದು? ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸುವಿರಾ ಸ್ವಾಮಿ? ಕಂದಾ, ಎನ್ನುವ ಮಾತನ್ನು ಕೇಳಿ ವಿನಯದೊಳಗ ಮುನಿಯೋಗ ಘನತರದ ಸರ್ವ ಜಯವೆನಿಪಧನು ಶರವವಿತ್ತೋ ಘನತರದ ಸರ್ವ ಜಯವೆನಿಪ ಧನು ಶರವವಿತ್ತೋ ತನಯನೊಲಗದ ಬಿಡುವ ತೊಡುವ ಕಲಿಸಿ ನುಡಿದ ನೀತೆಲ್ಲವನೋ ಎನ್ನುವ ಮಾತನೆ ಕೇಳಿ ವಿದ್ಯಾರ್ಥಿಗೆ ಬೇಕಾದಂತಹ ವಿನಯತೆ ನಿನ್ನಲ್ಲಿದೆ. ಹಾಗಾಗಿ ನೀನು ಕೂಡ ನಿನ್ನ ತಂದೆಯ ಹಾಗೆ ನನ್ನ ನೆಚ್ಚಿನ
ಶಿಷ್ಯನಾಗಲು ಅರ್ಹತೆಯನ್ನು ಪಡೆದಿದ್ದಿ. ಹಾ ನಿನಗೆ ದಿವ್ಯಾಸ್ತ್ರಗಳ ಪ್ರಯೋಗ, ಹಾ. ಉಪಶಮನಗಳ ಸಾರ ಸರ್ವಸ್ವವನ್ನು ಉಪದೇಶಿಸುತ್ತೇನೆ. ಶ್ರದ್ಧೆಯಿಂದ ಕಲಿಮಗನೇ, ನಿನಗೆ ಶುಭವಾಗಲಿ. ಹಾಗೆ ಆಗಲಿ ಸ್ವಾಮಿ. ನಡೆದು ಮನಗೊಂದಿ ತನ್ನೊಳು ನುಡಿದ ತಾನೆ ಕಕ್ಕಟಯೇ ಹಿರಿಯನಾದ ನುಡಿಯ ಕೇಳದೆ ಬಂದೆ ಬರುವನೇ ದೃಢ ಮನದಳು ಅಣ್ಣನಿಂದ ಬೀಳ್ಕೊಂಡಂತಹ ನಾನು ಅದೆಷ್ಟೋ ದೂರ ಬಂದೆ. ಹಸಿವು ಬಾಯಾರಿಕೆ ಬಾಧಿಸುತ್ತಾ ಇದೆ. ಹೆಜ್ಜೆ ಮುಂದಿಡುವ ಶಕ್ತಿ ನನ್ನಲ್ಲಿ ಇಲ್ಲವಾಗಿದೆ. ಅಣ್ಣನ ಮಾತನ್ನು ಕೇಳದೆ ಓರ್ವನೆ ಬಂದದು ಅಪರಾಧವಾಯಿತೆ. ಏನು ಮಾಡಲಿ? ಮುಂದೆ ತೋರುತ್ತಿರುವ ವಿಶಾಲ ವೃಕ್ಷದ ಬುಡದಲ್ಲಿ ವಿಶ್ರಾಂತಿಯನ್ನು ಪಡೆದು ಮತ್ತೆ ಪಥವನ್ನು ವಿಸ್ತರಿಸುತ್ತೇನೆ.
ಎಂದಿನಂತೆ ಇಂದು ಕೂಡ ಬೇಟೆಗೆಂದು ಹೊರಟು ಬಂದವರು ಬೇಟೆಯಾಡಲು ಹಾಗೆ ಸಾಧ್ಯವೇನೋ? ನಮಗೆ ಬೇಟೆಗೆ ಆಯುಧಗಳು ಬೇಕು, ಬಲೆಗಳು ಬೇಕು, ಪ್ರಾಣಿಗಳು ಬೇಕು, ಮುಖ್ಯವಾಗಿ ಜನಗಳು ಬೇಕು. ಆದ್ದರಿಂದ ಯಾರ್ಯಾರು ಬಂದಿದ್ದಾರೆ, ಏನೇನು ತಂದಿದ್ದಾರೆ ಸ್ವಲ್ಪ ವಿಚಾರಿಸಿ ನೋಡು. ನನ್ನ ಹೆಸರು ಭೀಮ. ನಿಂದು? ನನ್ನ ಹೆಸರು ಮಾಡ. ನಿಂದು? ನನ್ನ ಹೆಸರು ಕರಿಯ. ನಿಂದು? ನನ್ನ ಹೆಸರು ಧೂಮ. ಕಿರಸಣ್ಣ. ಮೇಲ್ಮನೆ ಕೆಂಚ, ಕೆಳಮನೆ ಮಾದ, ದೂರದಾಗೆ ಧೂಮ, ಹತ್ತಿರದಾಗೆ ಕರಿ. ಎಲ್ಲರೂ ಬಂದವ್ರೆ. ಇನ್ನು ಆಯುಧಗಳು ಬೇಕು. ಓಯ್ ಮಂಜ, ನೀನ್ ಯಾವ ಆಯುಧ ತಂದಿದ್ಯೋ? ನಾನು ಕೆತ್ತಿ. ಅತ್ಯಂತದ್ದು ಕದಿಯುವುದಕ್ಕೆ. ಓ ಕತ್ತಿ. ನೀನು? ನಾನು ದೊಣ್ಣೆ. ನೀನು? ನಾನು ದೊಣ್ಣೆ. ನೀನು? ನಾನು ಖಡ್ಗ. ನೀನು? ನಾನು ಟೀಟಿ. ಅತ್ಯಂತದ್ದು ಟೀಟಿಯಾ? ಹಾಗಾಗಿ ನಾನು ಸಹ ದೊಣ್ಣೆ ತಂದಿದ್ದೇನೆ. ಏನೋ ಎಲ್ಲಾರೊಂದೊಂದು ಆಯುಧಗಳು ತಂದವ್ರೆ, ಇನ್ನು ಬಲೆಗಳು ಬೇಕು. ನೀನೇನ್ ಬಲೆ ತಂದಿದ್ಯೋ? ನಾನು ಕೋದು ಬಲೆ. ನೀನು? ನಾನು ಕಡಲ ಬಲೆ. ನೀನು? ನಾನು ಕೋಡು ಬಲೆ. ನೀನು? ನಾನು ಕಿತ್ತಲೆ. ಅದಂತದ್ದು ಅದು ದೊಡ್ಡ, ಅದು ಬೀಸಿ ಹಾಕುವ ಬಲೆ. ನೀನು? ನಾನು ಬಸಳೆ. ಗೊತ್ತಾಯ್ತು. ನಾನು ನೆಲಗಡಲೆ. ಏನೋ ಎಲ್ಲಾರೊಂದೊಂದು ಬಲೆಗಳು ತಂದವ್ರೆ. ಮುಖ್ಯವಾಗಿ ನಾಯಿಗಳು ಬೇಕು ನಮಗೆ. ಕಿರಸಣ್ಣ, ನಾನಿರುವಾಗ ಬೇರೆ ನಾಯಿ ಯಾಕೆ?
ಅಂದ್ರೇನು? ಕಿರಸ್ತಣ್ಣ ಹಾ, ನೋಡಿ, ಪ್ರಾಣಿಗಳು ಎಲ್ಲಿವೆಂದು ನಾಯಿಗಳು ಹುಡುಕ್ತದಲ್ಲ. ಹಾ. ನಾನು ಅದನ್ನು ಹುಡುಕಬಲ್ಲೆ, ಹಾಗಾಗಿ ನಾಯಿ ಬೇಡ. ಓಹೋ, ಕಿರಸ್ತಣ್ಣ ಏನು? ಉದ್ಯಪ್ಪಣ್ಣ ಮೂಸೆಲ. ಅದೆಂತದ ಮೂಸೆಲ? ಸರಿ ಸರಿ, ಎಲ್ಲ ಸಿದ್ಧತೆ ಆಗಿದೆ ಅಂದ ಮೇಲೆ ತಡ ಮಾಡುವುದು ಸರಿಯಲ್ಲ. ಹೊರಡೋಣ ಬೇಟೆಗೆ. ಕಿರಸ್ತಣ್ಣ ಹಾ. ಸ್ವಲ್ಪ ನಿಲ್ಲಿ. ಏನಾಯ್ತು? ಹೋಗುದಕ್ಕೊಂದು ಕ್ರಮ ಉಂಟು. ಹೇಗೆ? ದೇವ್ರ ಮುಂದೆ. ಬಂದ್ರು. ಕಿರಸ್ತಣ್ಣ ಏನು? ಎಲ್ಲ ಸರಿಯಾಗೈತೆ. ಹಾ, ಮತ್ತೇನಾಯ್ತು? ಎದುರಿದವನು ತಲೆ ತೆಗಿಬೇಕಲ್ಲ. ಏ, ಅದು ನಂದಲ್ವೇನು? ಹಾಗಾದ್ರೆ ಎಲ್ಲ ಸರಿ. ಹಾಗಾದ್ರೆ ಹೋಗುವ. ಬೇಟೆಯಾಡುತ್ತಾ ಬಂದ ನಮ್ಮಿಂದ ಒಂದು ಹಂದಿ ತಪ್ಪಿಸಿಕೊಂಡಿದ್ದೆ, ಅದನ್ನು ಈಗ ಹುಡುಕಬೇಕು. ಅದಕ್ಕೆ ನೀವೊಂದೊಂದು ಕೆಲಸ ಮಾಡ್ಬೇಕಲ್ಲ. ಏನ್ ಕಿರಸ್ತಣ್ಣ?
ಒಬ್ಬೊಬ್ಬರು ಒಂದೊಂದು ಗಂಡಿಯಲ್ಲಿ ನಿಲ್ಲಬೇಕು. ಯಾರ್ಯಾರು ಯಾವ ಯಾವ ಗಂಡಿಯಲ್ಲಿ ನಿಲ್ತಾರೆ ಅಂತ ಸ್ವಲ್ಪ ಕೇಳ್ಕೊಂಡು ಬಾರು. ಆಗ್ಲಿ. ನೀನು ಯಾವ ಗಂಡಿಯಲ್ಲಿ ನಿಲ್ತೀಯೋ? ನಾನು ಸಂಗಡಿ. ನೀನು? ನಾನು ಉಪ್ಪಿನ ಅಂಗಡಿ. ನೀನು? ಹಳೆ ಅಂಗಡಿ. ನೀನು? ನಾನು ಕಲ್ಲಂಗಡಿ. ನೀನು? ನಾನು ಪದಂಗಡಿ. ನೀನು? ನಾನು ಕಲ್ಲಂಗಡಿ. ಎಲ್ಲಾರೊಂದೊಂದು ಅಂಗಡಿಯಲ್ಲಿ ಎಲ್ಲಾರೊಂದೊಂದು ಗಂಡಿಯಲ್ಲಿ ನಿಲ್ತಾವ್ರೆ. ಎಲ್ಲರೂ ಒಂದೊಂದು ಗಂಡಿಯಲ್ಲಿ ನಿಲ್ತಾರೆ ಅಂತ ಆಯ್ತು. ನೀನು ಯಾವ ಗಂಡಿಯಲ್ಲಿ ನಿಲ್ತೀಯೋ? ನಾನು ನೀರು ಕೆಳಗಿನಿಂದ ಮೇಲೆ ಹೋಗ್ತದಲ್ಲ ಅದರ ಅಂಗಡಿಯಲ್ಲಿ ನಿಲ್ತೇನೆ. ಅದು ಹೇಗೋ ಕೆಳಗಿನಿಂದ ಮೇಲೆ ಹೋಗುದು? ಅದು ಮೇಲಿನಿಂದ ಕೆಳಗೆ ಅಲ್ಲವನು ಬರೋದು ನೀರು? ಹಾಗೆಲ್ಲ ಕಿರಿಸ್ತಾನ. ಅದೇ ಪ್ರಾಣಿಗಳಿಗೆ ಬಾಯಾರಿಕೆ ಆಗುವಾಗ ನೀರು ಕುಡಿಯಬೇಕಿದ್ದರೆ ನೀರಿದ್ದ ಹಳ್ಳಕ್ಕೆ ಬರಬೇಕಾಗುತ್ತದೆ. ಆಗ ಅದು ನೀರು ಕುಡಿದು ಮೇಲಕ್ಕೆ ಹೋಗುವಾಗ ಅದರ ಗಂಡೆಯಲ್ಲಿ ನಾನು ನಿಂತು ನನ್ನ ಈ ಕೋಲಿನಿಂದ ಅದರ ಮಂಡಕ್ಕೆ ನಾವೊಂದು ಹಂದಿಗೆ ಬಾಣವನ್ನು ಬಿಟ್ಟಿದ್ದೇನೆ. ಆ ಹಂದಿ ಇಲ್ಲೇ ಎಲ್ಲ ಇರಬೇಕು. ಸ್ವಲ್ಪ ನೋಡ್ಕೊಂಡು ಬಾ. ಹಂದಿ ರಕ್ತ, ಹಂದಿ ರಕ್ತ. ಓ ಸಂಗತಿ ಮೋಸ. ಕಿರಸ್ತಣ್ಣ, ಏನೋ ಹಂದಿ ಜೀವ ಸಂಕಟಕ್ಕೆ ಹುತ್ತದ ಒಳಗೆ ನುಗ್ಗೈತೆ. ಆ ಹುತ್ತಾನ ಹಾಗೆದು ಹಿಡ್ಕೊಂಡು ಬಾರು. ಆಗ್ಲಿ ಕಿರಸ್ತಣ್ಣ. ಕಿರಸ್ತಣ್ಣ, ಏನು? ಅಂಟೆ ಮರದಿಂದ ಹಲಸಿನಕಾಯಿ ಬಿದ್ದೈತೆ. ಅದು ಹೇಗೋ ಅಂಟೆ ಮರದಿಂದ ಹಲಸಿನಕಾಯಿ ಬೀಳೋದು? ಸರಿಯಾಗಿ ನೋಡು. ಆಗ್ಲಿ ಕಿರಸ್ತಣ್ಣ. ಏನಾಯ್ತು? ಅಂಟೆ ಮರದಿಂದ ಹಲಸಿನಕಾಯಿ ಬಿದ್ದದ್ದಲ್ಲ, ಮತ್ತೆ ಹುತ್ತ ಬೆಳೆದದ್ದಲ್ಲ. ಮತ್ತೇನು? ಹಂದಿಯ ಪಕ್ಕದಾಗೆ ಒಬ್ಬ ಬಾಯಿ ಮನುಷ್ಯ ಇದ್ದಾನೆ. ಹೌದಾ? ಹಾಗಾದ್ರೆ ಅವನನ್ನು ವಿಚಾರಿಸಿ ನೋಡು. ಆಗ್ಲಿ. ಓಯ್ ರಾಮಣ್ಣ, ನೋಡುವಾಗ ನಾಡ ಯಜಮಾನ್ರಾಗೆ ಕಾಣ್ತೀಯ. ನೋಡಿ, ಇಲ್ಲಿದ್ದ ಒಂದು ಮಿಕ್ಕ ನಿಮ್ಮ ಕಾಲಿನ ಬುಡದಲ್ಲಿ ಬಿದ್ದೈತೆ. ಅದನ್ನೊಂದು ಕೊಟ್ಟು ಬಿಡಿ. ಕಿರಸ್ತಣ್ಣ, ಏನಾಯ್ತು? ಈ ಜನಕ್ಕೆ ನಮ್ಮ ಭಾಷೆ ಬರಲ್ಲ ಅಂತ ಕಾಣಿಸ್ತದೆ. ನಿನಗೆ ಗೊತ್ತಿರುವ ಬೇರೆ ಭಾಷೆಯಲ್ಲಿ ಮಾತಾಡಿಸಿ ನೋಡು. ಆಗ್ಲಿ. ಓಯ್ ಅಣ್ಣ, ಎಂಗಲ್ ಗರ್ತಿನೊಂಚಿ ಪಂಜೀರನ ಕಾಲ್ತಮ್ಮ ತೆಳ್ದುಂಡು ಅವೇನೊಂಚಿ ಕೊಡ್ತಾರೆ ಮಾರೇರೆ. ಕಿರಸ್ತಣ್ಣ, ಏನಾಯ್ತು? ಈ ಜನಕ್ಕೆ ಭಾಷೆ ಬರದೇನಲ್ಲ, ಮತ್ತೆ ನನ್ನ ಹತ್ತಿರ ಮಾತನಾಡೋದು
ಓಹೋ ಹೌದಾ, ಹಾಗಾದ್ರೆ ನಾನೇ ಮಾತಾಡಿಸಿ ನೋಡ್ತೇನೆ. ಎಲ್ಲ ಹುಡುಗ, ಏನು? ನಾನು ಕೊಂದಂತ ಹಂದಿ ನಿನ್ನ ಕಾಲಾಡಿಯಲ್ಲಿ ಬಿದ್ದೈತೆ, ಅದು ನಮಗೊಪ್ಪಿಸು. ನೀನು ಕೊಂದ ಪ್ರಾಣಿ ನಿನ್ನಲ್ಲಿರಬಹುದು, ಆದರೆ ನಾನು ಕೊಂದ ಪ್ರಾಣಿ ಕೊಡುವುದಕ್ಕಾಗುವುದಿಲ್ಲ. ಬೇಕಿದ್ದರೆ ಯೋಚಿಸಿ ಕೊಡುತ್ತೇನೆ. ಮುದಿಯಪ್ಪಣ್ಣ, ಇಲ್ಲಿ ಬಾ. ನಾವು ಪ್ರಾಣ ಬೇಕಾದ್ರೂ ಬಿಟ್ಟೆವು, ಆದ್ರೆ ಕೊಂದ ಹಂದಿಯನ್ನು ಬಿಡುವುದಿಲ್ಲ. ಹೇಳ ಅವನಿಗೆ. ಕಿರಸ್ತಣ್ಣ, ಏನು? ನೀವು ಕೊಡುವುದಿಲ್ಲ, ಹಾ. ಅವರು ಬಿಡುವುದಿಲ್ಲ. ಏನ್ ಮಾಡುದು? ಏನ್ ಮಾಡುದು ಹಾಗಾದ್ರೆ? ಒಂದು ಪಂಚಗಜ್ಜ ಆಗ್ಬೇಕು. ಪಂಚಾಯತಿಗೆ? ಅದೇ ಹಾ, ಯಾರಿದ್ದಾರೆ ಅಂತ ವ್ಯಕ್ತಿ ಇಲ್ಲಿ? ಮತ್ತೆ ಅಲ್ಲಿ ಒಬ್ರು ಮಳೆ ಕುಳ್ತವ್ರೆ, ಅವರನ್ನು ವಿಚಾರಿಸಿ ನೋಡು. ಆಗ್ಲಿ. ಓಯ್ ರಾಮಣ್ಣ, ರಾಮ್ ರಾಮ್. ಈಗ ನೋಡಿ, ಈಗ ನಿಮ್ಮ ಮುಖದಾಗೆ ಒಂದು ಪಂಚಗಜ್ಜೆ ಹಾಕ್ಬೇಕು. ಇಲ್ಲಿ ನೋಡಿ, ಇಲ್ಲಿ ತಂದು ಮುಖನ ಇವರು ಕೊಂದದಂತ ನಮ್ಮ ಯಜಮಾನ್ರು ಹೇಳ್ತಾರೆ, ಹಾ, ಅವನು ಕೊಂದದಂತ ಆ ದಾರಿ ಮನ್ಸ ಹೇಳ್ತಾನೆ. ಏನ್ ಮಾಡುದೀಗ? ಅವರಿಬ್ಬರು ಯುದ್ಧ ಮಾಡಿ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಹಂದಿ ಅಷ್ಟರವರೆಗೆ ಹಂದಿ ನನ್ನಲ್ಲಿ. ಆಗ್ಲಿ. ಕಿರಸ್ತಣ್ಣ, ಏನಾಯ್ತು? ಅವರು ಹೇಳಿದ್ರು ನೀವಿಬ್ರು ಹೋರಾಡ್ಬೇಕಂತೆ, ಯಾರು ಗೆಲ್ತಾರೆ ಅವರಿಗೆ ಹಂದಿ ಅಂತೆ. ನಾವು ಯುದ್ಧ ಮಾಡುವಾಗ ಆ ಹಂದಿ ಎಲ್ಲಿರ್ತದೋ ಅದು ಅವರ ಕಡೆಗೆ ಒಪ್ಪಿಸ್ಬೇಕಂತೆ. ಸರಿ ಸರಿ. ಎಂತ ಮಾತಾಡಿ, ಹಂದಿಯನ್ನು ಎತ್ಕೊಂಡು ಹೋಗ್ರು. ಹಲೋ, ಏನು? ಅದು ನಾನು ಕೊಂದ ಹಂದಿ. ಹಾ ಆದ್ದರಿಂದ ನಿನ್ನಲ್ಲಿ ಹೇಳುತ್ತಿದ್ದೇನೆ, ಹಾ. ಮರ್ಯಾದೆಯಿಂದ ಬಿಟ್ಟುಕೊಟ್ಟರೆ ಲೇಸಾದಿತ್ತು, ಇಲ್ಲದಿದ್ದರೆ ನಿನ್ನ ಪ್ರಾಣವನ್ನು ಮುಚ್ಚು ಬಾಯ್. ಎಲ್ಲ ಕಾಡಬೇಡ, ಏನು? ನನ್ನನ್ನು ಕಾಡಬೇಡ. ಹಾ. ಹರಿಣವನ್ನು ಕೊಂದವ ನಾನು, ಆದ್ದರಿಂದಲೇ ಅದು ನನ್ನ ಪದತಳದಲ್ಲಿ ಬಿದ್ದಿದೆ. ಹರಿಣದ ಮಾಂಸ ತಿನ್ನಬೇಕೆಂಬ ಆಸೆ ನಿನ್ನಲ್ಲಿ ಹೆಚ್ಚಾಗಿದ್ದರೆ ಕೊಂದದ್ದು ನಾನು ಎಂದು ಒಪ್ಪಿಕೋ. ನಿನ್ನನ್ನು ರಕ್ಷಿಸುತ್ತೇನೆ. ಮಾಡಿದ್ದು ಅಪರಾಧವಾಯಿತು ಎಂದು ಕ್ಷಮೆಯನ್ನು ಯಾಚಿಸು. ಮೃಗವನ್ನು ದಾನವಾಗಿ ಕೊಡುತ್ತೇನೆ. ನೀನು ಹಾಗಾದ್ರೆ ಕೊಡುವುದಿಲ್ಲ, ಅದಕ್ಕೆ ಆಯುಧಕ್ಕೆ. ಹಂದಿ ಬೇಕಾ? ನಿನ್ನ ಉದಯಪ್ಪಣ್ಣ, ಕಿರಸ್ತಣ್ಣ, ಇಲ್ಲಿ ಬಾರು. ಅವನು ಯುದ್ಧದಲ್ಲಿ ಸೋತಾದ್ಮೇಲೆ ನೀನು ಬಂದ್ಯಾ? ಇಷ್ಟರವರೆಗೆ ಎಲ್ಲಿದ್ಯೋ? ನಾನಲ್ಲಿ ಮರದ ಅಡಿಯಲ್ಲಿ ಕೂತ್ಕೊಂಡಿದ್ದೆ. ಅವನನ್ನು ಕೊಲ್ಲುವುದು ಬೇಡ. ಅವನು ಹುಡುಗ ಚೆನ್ನಾಗಿದ್ದಾನೆ, ಹಾಗಾಗಿ ನಮ್ಮ ಹಟ್ಟಿಗೆ ಕೊಂಡೊಯ್ಯುವ. ಆಗ್ಲಿ ಕಿರಸ್ತಣ್ಣ. ಹಿಡ್ಕೊಂಡು ಬಾ ಅವನು.
ಬದಲಾಗಿ ವಂದಿಸಿಕೊಳ್ಳುತ್ತಿದ್ದೇನೆ. ಒಳ್ಳೆಯದಾಗಲಿ. ಸ್ವಾಮಿ, ನಿನ್ನೆಯಿಂದ ನನ್ನ ಮನದಲ್ಲೇನೋ ಕಳವಳ, ಚಿಂತೆಯು ತುಂಬಿದೆ, ತನುವು ಕಂಪಿಸ್ತಾ ಇದೆ. ನನ್ನ ತಮ್ಮನಿಗೆ ಏನೋ ಕಷ್ಟ ಬಂದಿದೆ ಅಂತ ಮನಸ್ಸು ಹೇಳ್ತಾ ಉಂಟು. ಸ್ವಾಮಿ, ನನ್ನ ತಮ್ಮನಿಗೆ ಏನಾಯ್ತು? ಯಾಕಾಗಿ ನನ್ನ ಮನಸ್ಸಿನಲ್ಲಿ ಇದು ಕೂಡ ಹೇಳಿ ಸ್ವಾಮಿ. ಕಂದ, ನಿನ್ನ ಕಲ್ಪನೆ ಸರಿ ಇದೆ. ನಿನ್ನಿಂದ ಬೀಳ್ಕೊಟ್ಟ ನಿನ್ನ ತಮ್ಮ ಹೋಗುತ್ತಿರುವ ದಾರಿಯಲ್ಲಿ ಕಾಡಬೇಡನೊಬ್ಬ ಎದುರಾದ. ಹೌದೇ? ಹರಿಣದ ನೆಪದಲ್ಲಿ ಅವರೊಳಗೆ ಕಾಳಗ ನಡೆಯಿತು. ಅದರಲ್ಲಿ ನಿನ್ನ ತಮ್ಮನಿಗೆ ಸೋಲುಂಟಾಯಿತು ಮಗನೇ. ಏನು ಸ್ವಾಮಿ, ನನ್ನ ತಮ್ಮನಿಗೆ ಸೋಲೆ? ಮತ್ತೇನಾಯ್ತು ಸ್ವಾಮಿ? ರಣಕಣದಲ್ಲಿ ದಾತುಗಚ್ಚ ನಿನ್ನ ತಮ್ಮನ ಕೈಕಾಲುಗಳನ್ನು ಕಟ್ಟಿ ಎಳೆದುಕೊಂಡು ಹೋಗುತ್ತಾ ಇದ್ದಾರೆ. ನಾನೇನು ಮಾಡಬೇಕು ಸ್ವಾಮಿ? ದುಷ್ಟ ಕಿರಾತನ ವಧೆಗಾಗಿ ಇದೋ ದಿವ್ಯಾಸ್ತ್ರ. ದುಷ್ಟನನ್ನು ಕೊಂದು ನೀವೆಲ್ಲರೂ ಒಂದಾಗಿ ಮುಂದುವರಿಯಿರಿ. ನಿಮಗೆ ಒಳ್ಳೆಯದಾಗಲಿ. ಹಾಗೇ ಆಗಲಿ ಸ್ವಾಮಿ. ದುಷ್ಟ ಕಿರಾತನನ್ನು ವಧಿಸಬೇಕಾಗಿದೆ. ಗುರುಗಳಿಂದ ಸೂಕ್ತವಾದ ಮಂತ್ರಾಸ್ತ್ರಗಳನ್ನು ಪಡೆದುಕೊಂಡಿದ್ದೇನೆ. ಇನ್ನು ತಡ ಮಾಡದೆ ಆ ಕಡೆಗೆ ತೆರಳುತ್ತೇನೆ. ಕಟ್ಟಿಕೊಂಡು ಹೋಗ್ತಾ ಇದೆಯಲ್ಲ, ಒಂದು ಹೆಜ್ಜೆ ಮುಂದಿಟ್ಟರೆ ಜಾಗ್ರತೆ. ಮುಚ್ಚವಾಯ್. ಹೌದು. ಯಾರು ನೀನು? ಮುಂದೆ ಬಂದಾದ್ರೆ ನಿನ್ನನ್ನು ಅವನ ಸ್ಥಿತಿಗೆ ತರುತ್ತೇನೆ. ಎಲ್ಲ ದುಷ್ಟ, ನಿನ್ನಂತವನಲ್ಲಿ ಮಾತಿಲ್ಲ, ಬಾ ಇದಕ್ಕೆ. ದುಷ್ಟ ಕಿರಾತನನ್ನು ವಧಿಸಿದಂತಾಯಿತು. ಇನ್ನು ತಡ ಮಾಡುವುದಲ್ಲ, ಜತೆಯಾಗಿ ಮುಂದುವರಿಯೋಣ. ಬರುತ್ತ ನೋಡಿದರು ಶ್ರೀರಾಜನು, ಬರುತ್ತ ನೋಡಿದರು ಶ್ರೀರಾಜವನು,
ಮೆರೆದು ಕಂಗೊಳಿಸುತ್ತಿಹ ಗುಡಿ ಗೋಪುರವನು ತೋರುತಿಹ ಪುರ ಬಾಹ್ಯೆಯೊಳಗಿರ್ಪವನದಿ ಸೇರಿ ವಿಶ್ರಮಿಸಲ್ಕೆ ಇಚ್ಛಿಸಿ ಧರ್ಮನದಿ ಎಷ್ಟೊಂದು ಸುಂದರವಾದ ನಗರ. ಹೌದು. ಕಣ್ಮಣ ಸೂರೆಗೊಳ್ಳುವಂತಹ ಗುಡಿಗೋಪುರಗಳು, ಹಚ್ಚ ಹಸುರಾಗಿ ಬೆಳೆದು ನಿಂತಿರುವ ಗಿಡಮರಗಳು. ಯಾರದಿರಬಹುದು ತಮ್ಮ ಈ ಪುರ? ಅಣ್ಣ, ಬಂದು ಪುರದ ಮಹಾದ್ವಾರದ ಮುಂದೆ ನಿಂತಿದ್ದೇವೆ. ಹೌದು ತಮ್ಮ. ಆದರೆ ಪುರದ ದ್ವಾರದಲ್ಲಿ ಏನೋ ಫಲಕ ಬರೆದು ಹಾಕಿದ್ದಾರೆ. ಒಮ್ಮೆ ಓದಂತೆ. ಅಣ್ಣ, ಶಶಿಪ್ರಭೆ ಎಂಬವಳಿಗೆ ಸೇರಿದ ಸ್ತ್ರೀ ರಾಜ್ಯವಿದು. ಆದರೆ ಇಲ್ಲಿಗೆ ಪುರುಷರ ಪ್ರವೇಶವೇ ನಿಷಿದ್ಧವಂತ. ಹೌದೇ? ಅಲ್ಲಿ ಒಂದು ಚಿತ್ರವನ್ನು ನೋಡಣ್ಣ. ಹೌದು ತಮ್ಮ, ಪುರುಷನ ಎದೆ ಮೇಲೆ ಕಾಲಿಟ್ಟಂತಹ ಸ್ತ್ರೀಯ ಚಿತ್ರವಿದು. ಇದರಿಂದ ಸ್ಪಷ್ಟವಾಗಿದೆ ಇವರೆಲ್ಲರೂ ಕೂಡ ಪುರುಷ ದ್ವೇಷಿಗಳು. ಇವರ ಪುರುಷ ದ್ವೇಷವನ್ನು ಇವತ್ತೇ ಕೊನೆಗಾಣಿಸಬೇಕು. ಹಾಗಾಗಿ ನಾವು ಬಂದಿರುವ ವಿಚಾರ ಅವರಿಗೆ ಗೊತ್ತಾಗ್ಬೇಕಲ್ಲ. ಇದು ಕಾಣುತ್ತಿರುವಂತಹ ಉಪವನವನ್ನು ಹಾಳು ಮಾಡೋಣ. ಸದ್ಯದ ಮಟ್ಟಿಗೆ ಯಾವ ತೊಂದರೆಯೂ ಇಲ್ಲ, ಎಲ್ಲ ಉಂಟು. ಹಾಗಾದ್ರೆ ಅಲ್ಲಿ ಒಂದು ಫಲಕ ಜೊತಾಡ್ತಂಟು, ನೋಡಿದ್ದೀರಾ? ನೋಡಿದ್ದೇನೆ. ಅದರ ಅರ್ಥವೇನು? ಏನು? ಇಲ್ಲಿ ಪುರುಷರಿಗೆ ಆಗಮನ ಇಲ್ಲ. ಅದು ಗೊತ್ತಿದ್ದೇ ನಾನು ಇಲ್ಲಿಗೆ ಬಂದಿರುವಂತದ್ದು. ಏ ಅಜ್ಜಿ, ನೀನ್ ನಮ್ಮಲ್ಲಿ ಯಾಕೆ ಅಧಿಕ ಪ್ರಸಂಗ ಮಾತಾಡುದು? ಎಂತದು ಅಜ್ಜ? ನಾನು 15ಕ್ಕೆ ಕಾಲೇಜಿದಷ್ಟೇ. ಓಹೋ, 100ಕ್ಕೆ 15 ಬಾಕಿ ಉಂಟು ಅಂತ. ಹಾಗಲ್ಲ, ನಾನಿಲ್ಲಿ ಸತ್ತಿದೆ. ವಾಸನೆ ಏನು ಬರ್ತಾ ಇಲ್ಲ. ಹಾಗಲ್ಲ, ನಾನಿಲ್ಲಿ ಸತ್ತಿದೆ ಅಂತ. ಈ ಮಳೆಗಾಲ ಕಳೆಯಬಹುದು. ಎಂತದು? ನನ್ನ ಅಮ್ಮ ಶಶಿಪ್ರಭೆ ಏನಾದ್ರೂ ಗೊತ್ತಾದ್ರೆ ನಿಮ್ಮ ಮೊಸರು 36 ಆಗಿತ್ತು. ತಮ್ಮ, ಅಣ್ಣ ನನಗೆ ಹೀಗಲ್ಲ. ನಿಮ್ಗೆ ಒಂದು ಸನ್ಮಾನ ಮಾಡುವ. ನನಗೆ ಸನ್ಮಾನ ಇಲ್ಲ, ಬೇಡ. ನನಗೆ ಸನ್ಮಾನ ಇಲ್ಲ ಆಗಿದೆ. ಪರವಾಗಿಲ್ಲ, ಒಂದು ಪ್ರಾಯ ಆಗಿದೆ ಅಲ್ಲ, ಒಂದು ಸನ್ಮಾನ ಮಾಡ್ತೇವೆ. ಅದಕ್ಕೆ ನೀವು ಚಂದ ಕಾಣ್ಬೇಕಲ್ಲ, ಅದಕ್ಕೆ ಹಚ್ಚಿರುವಂತದ್ದು. ಸನ್ಮಾನ? ಅದು ನಮ್ಮದೊಂದು ಹೊಸ ಶೈಲಿ. ಅದು ನಮ್ಗೆ ಗೊತ್ತುಂಟು, ಹೋಗಲಿಲ್ಲ. ತಮ್ಮ, ಅಣ್ಣ, ವನಪಾಲಕಿಯರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದ್ದಾಯ್ತು. ಇನ್ನು ತಡ ಮಾಡುವುದಲ್ಲ, ನಮ್ಮ ದಾರಿಯಲ್ಲಿ ಮುಂದುವರಿಯೋಣ. ಹಾಗೆ ಆಗಲಿ.
ಧೀರವಯ್ಯ ಬಲ್ಲಿರೇಣಯ್ಯ, ಇರುವಂತಹ ಸ್ಥಳ ಶ್ರೀರಾಜ್ಯಕ್ಕೆ ಯಾರೆಂದು ಎಂದುಕೊಂಡಿದ್ದೀರಿ? ಶಶಿಪ್ರಭೆ ಎಂದು ಕೇಳಿದೆವು. ಹಾಗೆಂದುಕೊಳ್ಳಬಹುದು. ಬಂದಂತ ಕಾರ್ಯ ಅನೇಕವಿದೆ, ಅನೇಕವಿದೆ. ಕೇಳು ಧೂಪಾಲ ಸ್ತ್ರೀರಾಜವ ನಾಳ್ವ ಗೋಡಿ ಬೋಲಗ ತೊಳಿರ್ತಳತೆ ಬಾಲೆಯರ ನೊಡಗೂಡಿ ಬೋಲಗ ತೊಳಿರ್ತಳತೆ ಲೀಲೆಗಳು ಶೌರ್ಯ ಸಾಹಸದಿ ಲೀಲೆಗಳು ಶೌರ್ಯ ಸಾಹಸದಿ ಜಗದೀಶ್ವರಿ ಪರಿಪಾಲಿಸು. ಚಪ್ಪನ್ನ ದೇಶಗಳಲ್ಲಿ ಈ ಸ್ತ್ರೀ ರಾಜ್ಯವು ಒಂದು. ಕಾಳಿಕಾದೇವಿಯ ಅನುಗ್ರಹದಿಂದ ಇಲ್ಲಿಯ ಅರಸಿಯಾಗಿ ನಾನು ಮೆರೆಯುತ್ತಿದ್ದೇನೆ. ಸ್ತ್ರೀಯರೇ ಇರುವ ನಮ್ಮ ರಾಜ್ಯಕ್ಕೆ ಪುರುಷರ ಆಗಮನ ನಿಷಿದ್ಧ. ಅಷ್ಟೇ ಅಲ್ಲದೆ ಭ್ರಮರ ಕುಂತಳೆಯನ್ನು ಮಂತ್ರಿಣಿಯಾಗಿಯೂ ಕಮಲಗಂಧಿನಿಯನ್ನು ಸೇನಾಧ್ಯಕ್ಷೆಯನ್ನಾಗಿಯೂ ನೇಮಿಸಿದವಳು ನಾನು. ಕಾಳಿಕಾದೇವಿಯ ಅನುಗ್ರಹದಿಂದ ದೊರೆತಿರುವ ಅದೃಶ್ಯಾಂಜನ ಮತ್ತು ವಿಶೇಷ ಶಕ್ತಿಯಿಂದ ಕೂಡಿರುವ ವರಹ ಮಾಲಿಕೆ ನನ್ನಲ್ಲಿರುವ ತನಕ ನನಗೆ ಸೋಲೆಂಬುವುದೇ ಇಲ್ಲ. ನಿತ್ಯದಂತೆ ಓಲಗವನ್ನು ಕೊಟ್ಟಿದ್ದೇನೆ. ಪ್ರಜೆಗಳಿಗೆ ಏನಾದರೂ ಕಷ್ಟ ಹೇಳಿಕೊಳ್ಳಬಹುದಾದ್ರೆ ಮರಳಿಸಬೇಕೆ? ಯಾರು ನೀನು? ಏನಾಯಿತು ಹೇಳು. ಬೇಡಮ್ಮಾಲಾರಿ ನಮಗೆ ಕಾಣೋಟರಿ ಅಮ್ಮ
ಮನವನ್ನು ಹುಡುಗಿದರೆಂದರೆ ನನ್ನ ಸೆರಗಿಗೆ ಕೈ ಹಾಕಿದಂತೆ, ನಿಮಗೆ ಹೊಡೆದರೆಂದರೆ ನನಗೆ ಹೊಡೆದಂತೆ. ಅವರನ್ನು ದಂಡಿಸುವುದಕ್ಕೆ ನಾನು ಹೋಗುತ್ತೇನೆ, ನಿಶ್ಚಿಂತೆ ಇದ್ದೀರಿ. ವನಪಾಲಕಿಯರನ್ನು ಬಡಿದಟ್ಟಿದ್ದಾರಂತೆ. ಏನು ಮಾಡಲಿ? ಕಮಲಗಂಧಿನಿ, ನಮ್ಮ ಸಕಲ ನಾರಿ ಸೇನೆ ಸಿದ್ಧವಾಗಲಿ. ಆ ಹುಡುಗರ ದಿವ್ಯ ದೃಷ್ಟಿಯನ್ನು ಮುರಿಯುವುದಕ್ಕೆ ನಾನೇ ರಥವೇರಿ ಬರುವವಳಿದ್ದೇನೆ. ನಮ್ಮ ಸೇನೆ ಮುಂದುವರಿಯಲಿ.
ನನ್ನ ಮನಕ್ಕೆ ಆನಂದವಾಯಿತು. ಇದು ಬಂಗಾರದ ತಟ್ಟೆಯಲ್ಲಿ ರಣವೀಳ್ಯವನ್ನು ಕೊಟ್ಟಿದ್ದೇನೆ. ದ್ವಾರಲೇಖವನ್ನು ಓದಿ ಬಂದಂತ ಆ ಹುಡುಗರನ್ನು ಸಾಮಾನ್ಯರೆಂದು ತಿಳಿದುಕೊಳ್ಳಬಾರದು. ಹಾಗಾಗಿ ದೇವಿ ಒಲಿದು ಇತ್ತಂತಹ ಅದೃಶ್ಯಾಂಜನವನ್ನು ನಿನಗೊಪ್ಪಿಸುತ್ತಿದ್ದೇನೆ. ಜಯಶೀಲರಾಗಿ ಬನ್ನಿ. ಹಾಗೇ ಆಗಲಿ. ಯಾರು
ಸಂತವಿಸದೈ ತಂದು ಕಳವಳಿಸುತ್ತ ದುಃಖಿಸಿದನು. ಹಾ ತಮ್ಮ ಮಾತಾಡು ಪ್ರೀತಿಯೋಳೆಂದರೆ ನೋಡು ಯಾದಕ್ಕೆ ಪರಿಮೌನ ಘಾಟಿಸಿದೆ ಯಾರು ಹಾ ತಮ್ಮ ಮಾತಾಡು ತಮ್ಮ ಮಾತನಾಡು ತಮ್ಮ. ಇದು ನಿನ್ನ ಅಣ್ಣನಾದಂತಹ ಮಾರ್ತಾಂಡ ದೇಶ ಬಂದಿದ್ದೇನೆ. ಮಾತನಾಡು ತಮ್ಮ. ನನ್ನನ್ನೊಮ್ಮೆ ಪ್ರೀತಿಯಿಂದ ನೋಡು ತಮ್ಮ. ನಿನ್ನನ್ನು ಈ ಪರಿಯಲ್ಲಿ ಘಾತಿಸಿದವರು ಯಾರು ತಮ್ಮ? ತಮ್ಮ ಎದ್ದೇಳು ತಮ್ಮ, ನನ್ನನ್ನು ನೋಡು ತಮ್ಮ, ಮಾತನಾಡು ತಮ್ಮ. ತಮ್ಮ ನಲ್ದಿಯ ಮಾತಾಡತೆ ಜನ ನೋಡುತ್ತಲೋ ಮಾತಾಡತೆ ಜನ ನೋಡುತ್ತಲೋ ಮನದೊಳು ಭ್ರಮರ ಕೂತಲೆಯಾಗ ಯಾರಿವನು ಸುಂದರ ಪುರುಷ
हरुष सुंदर पुरुष मतिवंत प्रीता मातनाडो मतिवंत प्रीता
ಮತಿವಂತ ಪ್ರೀತ ಏತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ಏತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ತುಗುಟ ವಿಪರೀತ ತುಗುಟ ವಿಪರೀತ ಲಾಲಿಸಿ ಕೇಳು ಮಾತಾ ಎಸಗಿದ ತಪ್ಪನೆ ಕ್ಷಮಿಸು ತಿಳಿಯದೆ ಎಸಗಿದ ತಪ್ಪನೆ ಕ್ಷಮಿಸಿ ಕಳವಳದಿಂದ ರಕ್ಷಿಸಿ ಮನ ಸಲಿಸಿ ಪಡೆದಿದ್ದರಿಂದ ರಕ್ಷಿಸಿ ಮನ ಸಲಿಸಿ ಸಹಿಸಿ ಕಮಲ ಬಾಧೆ ಸಹಿಸಿ ಇರುವುದೆಂದು ಸಹಸಿ ಇರುವುದೆಂದು ಸಹಸಿ ಮತಿವಂತ ಪ್ರೀತ ಮತಿವಂತ ಪ್ರೀತ ಏತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ತುಗುಡ ವಿಪರೀತ ಲಾಲಿಸಿ ಕೇಳು ಲಾಲಿಸಿ ಕೇಳು ಮಾತ ಆಯ್ 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 ರಣಭೂಮಿಯಲ್ಲಿ ಈ ರೀತಿಯಾಗಿ ಮಾತನಾಡುವುದು ಉಚಿತವೇ? ಸಂತೋಷದಿಂದ ಕೆಲವು ಮಾತುಗಳನ್ನು ನೀನು ಆಡ್ತಾ ಇದ್ದಿ, ಹೌದು. ಆದ್ರೆ ನನಗೆ ನೀನು ಯಾರು ಎಂಬುದೇ ಗೊತ್ತಿಲ್ಲ. ಈಗ ನನ್ನ ಪರಿಚಯ ನಿಮ್ಗೆ ಗೊತ್ತಾಗಿಲ್ವೇ? ನೋಡಿ, ಈ ನಾಡಿನ ರಾಣಿ ಶಶಿಪ್ರಭಾ ದೇವಿಯ ಮಂತ್ರಿಣಿ ಭ್ರಮರಕುಂತಳಿ ನಾನು. ನಿಮ್ಮೊಡನೆ ಯುದ್ಧಕ್ಕಾಗಿ ಬಂದವಳು ನಾನು. ಆದರೆ ನಿಮ್ಮನ್ನು ನೋಡಿದ ಮೇಲೆ ಯುದ್ಧವೇ ಬೇಡಂತಾಗಿದೆ. ತಡ ಮಾಡದಿ ನನ್ನನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಸ್ವಾಮಿ.
ಭ್ರಮರಕುಂತಳೆ, ಸ್ವಾಮಿ ಒಂದು ಕಡೆಯಲ್ಲಿ ನನ್ನ ತಮ್ಮ ಬಿದ್ದಿರುವ ನೋವನ್ನು ಅನುಭವಿಸ್ತಾ ಇದ್ದೇನೆ ನೋಡಿ. ನನ್ನ ತಮ್ಮ ಹೇಳದ ವಿನಃ ನಾನು ಯಾರ ಬಳಿಯೂ ಮಾತಾಡುವುದಿಲ್ಲ. ಈಗ ಅವ ಎದುರಿನಲ್ಲಿ ಮಾತಾಡ್ತೀರಾ? ನೋಡುವ. ನಾನೇ ಬಿಡ್ತೇನಂತೆ. ಬೇಡ ತಮ್ಮ. ಸರಳ ಶರಣೇನು ತಮ್ಮರೆ ಹೊತ್ತ ತಮ್ಮ, ಅಣ್ಣ, ಶರಣು ಬಂದವರನ್ನು ರಕ್ಷಿಸುವುದು ಕ್ಷತ್ರಿಯ ಧರ್ಮ. ಹೌದು. ಆ ಕಾರಣಕ್ಕಾಗಿ ಈಕೆಯನ್ನು ನಾವು ರಕ್ಷಿಸುವುದು ಸರಿಯಾದುದು. ಹಾ. ಇವಳನ್ನು ಕೊಲ್ಲುವುದು ಕ್ಷತ್ರಿಯ ನೀತಿಗೆ ವಿರುದ್ಧವೆಂಬುದು ಸರಿಯಾಗಿದೆ. ಹಾ. ಹಾಗಾಗಿ ಈಕೆಯ ಮನದ ಇಚ್ಛೆಯನ್ನು ಈಡೇರಿಸುವುದೇ ನಮ್ಮ ಧರ್ಮ. ಹಾ. ಹಾಗಾಗಿ ಭ್ರಮರಕುಂತಳೆ, ಸ್ವಾಮಿ, ನಿನ್ನ ಮನದ ಇಚ್ಛೆ ಏನು? ಸ್ವಾಮಿ, ನಿಮ್ಮನ್ನು ನೋಡಿದ ಮೇಲೆ ಹಾ. ನಿಮ್ಮ ಸೌಂದರ್ಯಕ್ಕೆ ನಾನು ಮನಸೋತಿದ್ದೇನೆ. ಹಾಗಾಗಿ ನನ್ನನ್ನು ವರಿಸಿ ಉದ್ಧರಿಸಬೇಕು. ಅಷ್ಟೇ ಅಲ್ಲದೆ ನನ್ನನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕು. ಭ್ರಮರಕುಂತಳೆ, ಸ್ವಾಮಿ, ಅವಶ್ಯವಾಗಿ ನಿನ್ನ ಈ ಇಚ್ಛೆಯನ್ನು ಈಡೇರಿಸ್ತೇನೆ. ಹಾ, ನನ್ನನ್ನು ಹಿಂಬಾಲಿಸಿ ಬಾ. ಹಾಗೆಯೇ. ಮುಂದೇನಾಗ್ತದೋ ಆಮೇಲೆ ನೋಡೋಣ. ಆ ಹುಡುಗರನ್ನು ದಂಡಿಸುವುದಕ್ಕೆ ಹೋದಂತಹ ಭ್ರಮರಕುಂತಳೆ ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಅವರನ್ನೇ ಹಿಂಬಾಲಿಸುತ್ತಿದ್ದಾಳಂತೆ. ಅವಳಿಗೆ ತಕ್ಕ ಶಿಕ್ಷೆಯಾಗಬೇಕು. ಇದಕ್ಕೆ ಘೋರ ರೂಪಿಯೊಬ್ಬನೇ ಸಮರ್ಥ. ಹಾಗಾಗಿ ಮಾತೆ ಒಲಿದು ಇದ್ದಂತಹ ವರಹ ಮಾಲಿಕೆಯನ್ನು ಘರ್ಷಿಸುತ್ತೇನೆ.
ಶ್ರೀರಾಜ್ಯದ ರಕ್ಷಣೆ ತಾಯಿ ನನ್ನ ಪಾಲಿಗಿತ್ತ ಆಜ್ಞೆ. ರಾಣಿ ಶಶಿಪ್ರಭಾದೇವಿ ನನ್ನನ್ನು ಸ್ತುತಿಸುತ್ತಾ ಇದ್ದಾಳೆ. ಹಾಗಾಗಿ ತಡೆ ಮಾಡುವುದು ಬೇಡ, ಅತಿ ಶೀಘ್ರದಲ್ಲಿ ಅತ್ತ ಕಡೆ ಕಣ್ಣಿನಿಂದ ಕೆಂಡವನ್ನೇ ಹೊರಣಿಸುತ್ತಾ ಇದ್ದೀರಿ. ನಿಮ್ಮ ಕೋಪಕ್ಕೆ ಕಾರಣ ಏನು ತಿಳಿಸಿದರೆ ನೆರವೇರಿಸಿಬಿಡುತ್ತೇನೆ. ಘೋರರೂಪಿ, ನನಗಾದಂತಹ ಅವಮಾನ, ನಮ್ಮ ದೇಶಕ್ಕಾದಂತಹ ಅವಮಾನ ಬೇರೆ ಯಾರಿಂದಲ್ಲ. ಯಾರಿಂದ? ನಮ್ಮ ಒಳೆಯಾದ ಮಂತ್ರಿನಿ ಭ್ರಮರ ಕುಂತಳೆಯಿಂದ. ನಮ್ಮ ನಾಡನ್ನು ಪ್ರವೇಶಿಸಿದ ಆ ಹುಡುಗರನ್ನು ದಂಡಿಸುವುದಕ್ಕೆ ಹೋದಂತ ಅವಳು ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಅವರನ್ನೇ ಹಿಂಬಾಲಿಸುತ್ತಿದ್ದಾಳೆ. ಈ ತಕ್ಷಣವೇ ಅವಳ ಎಡೆಮುರಿ ಕಟ್ಟಿ ಎಳೆದಿದ್ದ. ಚಿಂತಿಸಬೇಡಿ, ಆ ಸೊಕ್ಕಿನ ಹೆಣ್ಣನ್ನು ಕ್ಷಣ ಮಾತ್ರದಲ್ಲಿ ಕಟ್ಟಿ ನಿಮಗೆ ತಂದು ಒಪ್ಪಿಸುತ್ತೇನೆ. ಒಳ್ಳೆಯದಾಗಲಿ. ಹಾಗೆ ತಡ ಮಾಡುವುದು ಸರಿಯಲ್ಲ. ಬಂದಂತ ಹುಡುಗರನ್ನು ಹುಡುಗುತ್ತಾ ಮುಂದೆ ಸ್ವರೂಪವನ್ನು ನೋಡಿ ಇನ್ನು ನನ್ನ ಮುಂದೆ ನಿಂತಿದ್ದೀರಲ್ಲ, ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ನಿಮ್ಮ ಬಳಿ ಇರುವಂತಹ ಹೆಣ್ಣನ್ನು ನನಗೆ ಒಪ್ಪಿಸಿದ್ದಾರೆ ಸರಿ, ಇಲ್ಲದಿದ್ದರೆ ನೀವು ತಲೆಗಾರಿದರು.
ಪ್ರಯೋಜನ? ಗುರುಗಳಿಂದ ಅನುಗ್ರಹವಿಧವಾದ ಮಂತ್ರಾಸ್ತ್ರಗಳು ನಮ್ಮ ಬಳಿ ಇವೆ. ಸಾಧ್ಯವಿದ್ದರೆ ತಡೆದು ನೋಡು. ತಪ್ಪಿಸುವುದಕ್ಕಾಗಿ ನೋಡುತ್ತಿದ್ದೀಯಾ? ಹೇಳುವೇಳೆ ಇನ್ನು ಶ್ರಮಿಸುವುದಕ್ಕೆ ಏನಿಲ್ಲ. ಹೇಳು. ಅಮ್ಮ, ಈಗ ಒಪ್ಪಿಸಿದ್ದೇನೆ. ಏನು ನಿನ್ನ ಮಾಡುವ ಔಷಧವಿರುತ್ತಾಗ ರೋಷದ ಎಂತಹ ಕೃತ್ಯವನ್ನು ಎಸಗಿದೆ. ಮಂತ್ರಿಣಿಯ ಸ್ಥಾನದಲ್ಲಿದ್ದುಕೊಂಡು ಪ್ರಜೆಗಳು ಇಂತಹ ಪಥದಲ್ಲಿ ನಡೆದಾಗ ಅವರನ್ನು ತಿದ್ದಬೇಕಾದವಳು ನೀನು. ನೀನೇ ಈ ರೀತಿ ವರ್ತಿಸಿದೆ. ನನಗೆ ಸರಿಯಾದ ಶಿಕ್ಷೆಯಾಗಬೇಕು. ಘೋರರೂಪಿ, ಇವಳಿಗೆ ಕೊಡುವ ಶಿಕ್ಷೆ ಹೇಗೆ ಗೊತ್ತೇ? ಮಾಡನು ದಾನವಿಗೊಪ್ಪಿಸಲಾಗ ಸೆಳೆದೊಯ್ದು ಮೊದಲಾಗಿ ಈಕೆಯ ಪ್ರಕರಣ ಒಂದು ಪಾಠವಾಗಬೇಕು. ನೆರೆದ ಪ್ರಜೆಗಳ ಮುಂದೆ ಈಕೆ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ಕ್ಷಮೆಯನ್ನು ಯಾಚಿಸಬೇಕು. ನಂತರ ಆಕೆಯ ತಲೆಯನ್ನು ಬೋಳಿಸಿ, ಸೆಗಣಿಯ ಕಟ್ಟೆಯನ್ನು ಕಟ್ಟಿ, ಗೇರು ಬೀಜದ ಎಣ್ಣೆಯಿಂದ ದೀಪ ಹಚ್ಚಿಡಬೇಕು. ಅಷ್ಟು ಮಾತ್ರವಲ್ಲ, ಕತ್ತೆಯ ಮೇಲೆ ಹಿಮ್ಮುಖವಾಗಿ ಕುಳ್ಳಿರಿಸಿ ಮೆರವಣಿಗೆ ಮಾಡಬೇಕು. ನಂತರ ಕಾಡಿಗೆ ಕರೆದುಕೊಂಡು ಹೋಗಿ ಆ ಹುಡುಗರನ್ನು ಅಪ್ಪಲು ಮುಂದಾದ ಆಕೆಯ ಕೈಗಳನ್ನು ಕಡಿದು ಅವಳಿಗೆ ಆಧಾರವಾದ ಕಾಲುಗಳನ್ನು ಕತ್ತರಿಸಿ ಉಳಿದ ದೇಹವನ್ನು ಎಲ್ಲಿಯಾದರೂ ಹಾಳು ಬಾವಿಗೆ ಬಿಸಾಡಿವ. ಇನ್ನು ನಾನು ಕೇಳುವುದಿಲ್ಲ. ಹೇಳಿ ಸಾಕಾಯ್ತು.
ಸರಿಯಾದ ಶಿಕ್ಷೆ ಆಗಬೇಕು. ಮೊದಲಾಗಿ ನಿನ್ನ ತಲೆಯನ್ನು ಬೋಳಿಸು. ಪುಣ್ಯಾತ್ಮ ಯಾರ? ಈಗ ಚಂದ ಆಯ್ತು. ಇನ್ನು ಹೀಗಲ್ಲ, ಸೆಗಣಿಯ ಕಟ್ಟೆ ಕಟ್ಬೇಕು. ಇಲ್ಲಿ ಸೆಗಣಿ ಉಂಟು, ಆದ್ರೆ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ನೀರು ಬೇಕಲ್ಲ. ಎಲ್ಲಿಂಟು ನೀರು? ನಮಗೆ ನೀರೆಲ್ಲ ಬೇಕಿಲ್ಲ. ಈಗ ಚಂದ ಆಯ್ತು. ನಿನಗೆ ಎಷ್ಟು ಹೇಳುದ? ಇನ್ನು ಕತ್ತೆಯ ಮೇಲೆ ಮೆರವಣಿಗೆ. ಹೇಳು, ಅದು ಗಾಡಿ ಇದ್ರೆ ಜಾಗ್ರತೆ. ಹೇಳು, ತಿರುಗು, ಹೋಗು. ಹೌದೇನೆ? ಯಾವ ಕೈಯಿಂದ ಪುರುಷರನ್ನು ಒಪ್ಪಿದ್ದು? ನಿನ್ನ ಕೈಗಳ ಯಾವ ಕಣ್ಣುಗಳಿಂದ ಪುರುಷರನ್ನು ನೋಡಿದ್ದು? ಈ ನಿನ್ನ ಕಣ್ಣುಗಳು ಇರಬಾರ್ದು. ನಿನಗೆ ಆಧಾರವಾದಂತಹ ಕಾಲುಗಳು, ಆ ಕಾಲುಗಳನ್ನು ಇನ್ನು ಉಳಿದಂತಹ ದೇಹವನ್ನು ಕಾಣುತ್ತಿರುವ ಹಾಡುಗಳಿಗೆ ಎಸೆದು ಬಿಡು. ಹರ ಹರ ದುಃಖವರೋ ಮರುಕದಿದ್ದು ಯಾರು ಹೇಗೆ ತಾಳಲೆ ವೀರರುಡನೆ ಸೇರಿ ಸುಖ ಕೋರುವನೊಳಗೆ ದುಃಖ ಬರುವುದು ಮನ ನೊಂದುದೇ. ಹರ ಹರ ಅಯ್ಯೋ ಶಿವನೇ, ಎಂತಹ ದುಸ್ಥಿತಿ ನನ್ನ ಪಾಲಿಗಾಯಿತು. ಯಾರಲ್ಲಿ ಹೇಳಲಿ, ಹೇಗೆ ತಾಳಲಿ? ಸುಖದ ಗಳಿಗೆಯ ಬಗ್ಗೆ ಯೋಚಿಸುತ್ತಿದ್ದ ನನಗೆ ಇಂತಹ ಅವಸ್ಥೆ ಯಾಕೆ ಹೀಗಾಯಿತು? ಅರನೇ, ನೀನೇ ರಕ್ಷಿಸುತ್ತಂತೆ. ತಮ್ಮ ಕಮಲಧ್ವಜ, ಅಣ್ಣ ಮಾರ್ತಾಂಡ ತೇಜ, ಗುರುಗಳು ಅನುಗ್ರಹಿಸಿದಂತಹ ಎಲ್ಲಾ ಮಂತ್ರಾಸ್ತ್ರಗಳನ್ನು ಘೋರರೂಪಿಯು ನುಂಗಿ ಹಾಕಿದ್ದಾನೆ. ಹೌದು. ಓಡುವುದರಲ್ಲಿ ನಿಪುಣರಾದ್ದರಿಂದ ಇವತ್ತು ಬದುಕಿಕೊಂಡಿದ್ದೇವೆ. ಆದರೆ ತಮ್ಮ ಅಯ್ಯೋ ಕಾಪಾಡಿ. ಅದೇನು ಕೇಳಿಸ್ತಾ ಇರುವುದು? ಅಣ್ಣ, ಯಾವುದೋ ಹೆಣ್ಣಿನ ಧ್ವನಿ ಹತ್ತಿರದಲ್ಲೇ ಕೇಳಿಸುತ್ತಾ ಇದೆ. ಯಾರಿರಬಹುದಣ್ಣ? ಯಾರೇ ಆಗಿರಲಿ ತಮ್ಮ, ನಮ್ಮ ಧರ್ಮ ಏನು? ಅವರನ್ನು ರಕ್ಷಿಸುವುದು. ಹಾಗಾಗಿ ಅವಳನ್ನು ಮೇಲೆತ್ತೋಣ. ತಮ್ಮ, ಅಣ್ಣ, ಮೊದಲಾಗಿ ಗುರುಗಳ ಮಂತ್ರಶಕ್ತಿಯಿಂದಾಗಿ ಇವಳನ್ನು ಸರಿತ ಮಾಡೋಣ. ಹಾಗೆ ಆಗಲಿ. ಭ್ರಮರ ಕುಂತಳೆ, ಹೌದು. ನಿನ್ನನ್ನು ಈ ಸ್ಥಿತಿಗೆ ತಂದವರಾದ್ರು ಯಾರು? ನನ್ನ ಈ ಸ್ಥಿತಿಗೆ ಕಾರಣ ಆ ಘೋರ ರೂಪಿ. ಘೋರ ರೂಪಿಯೇ? ಅವನ್ಯಾರು? ಅವನ್ಯಾಕೆ ನಮ್ಮ ಹಿಂದೆ ಬಿದ್ದಿದ್ದಾನೆ? ಅವ ಬೇರೆ ಯಾರೂ ಅಲ್ಲ, ಹ, ಶ್ರೀ ಶಶಿಪ್ರಭಾದೇವಿಯ ಕಿಂಕರ. ಹೌದೇ? ಶ್ರೀದೇವಿ ಒಲಿದಿದ್ದಂತಹ ವರಹ ಮಾಣಿಕೆಯನ್ನು ತಿಕ್ಕಿದಾಗ ಇವ ಬರ್ತಾನೆ. ಬಂದು ಶಶಿಪ್ರಭಾದೇವಿಯ ಮನದಾಸೆಯನ್ನು ಈಡೇರಿಸುತ್ತಾನೆ. ಓಹೋ, ಹಾಗಾದರೆ ನಿಮ್ಮ ಮಹಾರಾಣಿಯನ್ನು ಸೋಲಿಸುವುದು ಅಸಾಧ್ಯವೇ? ಅದಕ್ಕೆ ಸಾಧ್ಯವಿದೆ. ಆ ವರಹ ಮಾಲಿಕೆಯನ್ನು ಅಪಹರಿಸಿದ್ರಾಯ್ತು. ಆದರೆ ಕತ್ತಲ್ಲಿರುವ ವರಹ ಮಾಲಿಕೆಯನ್ನು ಅಪಹರಿಸುವುದಾದ್ರೂ ಹೇಗೆ? ಅದಕ್ಕೊಂದು ದಾರಿ ಇದೆ. ಏನದು? ನಾನು ರಣಕ್ಷೇತ್ರಕ್ಕೆ ಬರುವಾಗ ಅದೃಶ್ಯಾಂಜನವನ್ನು ನನಗೆ ಕೊಟ್ಟಿದ್ದಾರೆ. ಹೌದೇ? ಈ ಅದೃಶ್ಯಾಂಜನವನ್ನು
ಯಾರು ಧರಿಸುತ್ತಾರೋ ಅವರಿಗೆ ಎಲ್ಲರೂ ಕಾಣಿಸುತ್ತಾರೆ, ಆದರೆ ಅವರು ಮಾತ್ರ ಯಾರಿಗೂ ಕಾಣಿಸಲು ಸಾಧ್ಯವಿಲ್ಲ. ಹೌದೇ? ಹಾಗಾದರೆ ಒಮ್ಮೆ ಕೊಡ ಅದನ್ನು. ಸರಿ, ಈಗ ಈ ಅದೃಶ್ಯಾಂಜನವನ್ನು ಧರಿಸಿ ನೋಡುತ್ತೇನೆ. ತಮ್ಮ, ನಾನು ನಿನಗೆ ಕಾಣಿಸ್ತಾ ಇದ್ದೇನಾ? ಅಣ್ಣ, ನೀನು ಎಲ್ಲಿದ್ಯಾ ಅಣ್ಣ? ಅಣ್ಣ, ಇಲ್ಲೇ ಇದ್ದೇನೆ ತಮ್ಮ. ಎಲ್ಲಿದ್ಯಾ ನೀನು? ಓಹೋ, ಈಗ ಅರ್ಥವಾಯ್ತು ಅದೃಶ್ಯಾಂಜನದ ಶಕ್ತಿ ಏನೆಂಬುದು. ಹಾಗಾಗಿ ಭ್ರಮರ ಕುಂತಳೆ, ಸ್ವಾಮಿ, ಇನ್ನು ತಡ ಮಾಡುವುದು ಸರಿಯಲ್ಲ. ಶಶಿಪ್ರಭೆಯನ್ನು ಸೋಲಿಸುವುದಕ್ಕಾಗಿ ಆ ಕಡೆಗೆ ತೆರಳುತ್ತೇನಂತೆ. ಮಾತಾಡದಿರಲದ ತಿಳಿದು ಒಳಪುಕ್ಕೋ ಅಬ್ಬಾ, ಸರಿಯಾದ ಸಮಯಕ್ಕೆ ಬಂದಿದ್ದೇನೆ. ಅದೃಶ್ಯಾಂಜನವನ್ನು ಧರಿಸಿ ಒಳಗೆ ಬಂದುದರಿಂದಾಗಿ ದ್ವಾರದಲ್ಲಾಗಲಿ ಇಲ್ಲಿಯಾಗಲಿ ಯಾರೂ ನನ್ನನ್ನು ತಡೆಯಲಿಲ್ಲ. ಹೀಗೆ ನೋಡುತ್ತೇನೆ, ಓಹೋ, ಶಶಿಪ್ರಭೆಯು ಶಯನಾಗಾರಕ್ಕೆ ಒರಗಿಕೊಂಡು ಮಲಗಿದ್ದಾಳೆ. ವರಹ ಮಾಲಿಕೆಯು ಪಕ್ಕದಲ್ಲೇ ಇದೆ. ತಡ ಮಾಡುವುದಲ್ಲ, ವರಹ ಮಾಲಿಕೆಯನ್ನು ವಶಪಡಿಸಿಕೊಳ್ಳುತ್ತೇನೆ. ನಿದ್ದೆಯಿಂದೆದ್ದು ಬೇಗ ಹಸ್ತದಲ್ಲಿ ತಡಬರಿಸಿ ಹುಡುಪುಡಿಸಿ ನೋಡಿದಳು ಸರ ಕಾಣದಿರಲು मेरे फिरता वरह मालिके Yeah.
ಶಶಿಪ್ರಭೆ, ದುಃಖಿಸಬೇಡ. ನಿನ್ನ ವರಹ ಮಾಲಿಕೆ ನನ್ನ ಬಳಿ ಇದೆ. ಯಾರು ನೀನು? ಎಲ್ಲಿದ್ದೀಯೋ? ಕಳ್ಳನಂತೆ ನುಗ್ಗಿ ವರಹ ಮಾಲಿಕೆಯನ್ನು ಕದ್ದಿದ್ದೀಯಲ್ಲ, ಈ ಕ್ಷಣವೇ ನನ್ನ ಕಣ್ಣ ಮುಂದೆ ಬಾ. ಓಹೋ, ನಿನಗೆ ನನ್ನನ್ನು ನೋಡುವುದಕ್ಕೆ ಅಷ್ಟೊಂದು ಆತುರವೇ? ಹಾಗಾದರೆ ಇದು ಅದೃಶ್ಯಾಂಜನವನ್ನು ಹರಸುತ್ತಿದ್ದೇನೆ. ಒಬ್ಬ ಸ್ತ್ರೀ ಮಲಗಿರುವ ಅಂತಹ ಕೋಣೆಗೆ ನುಗ್ಗಿ ನಗನಾಣ್ಯ ಕದಿಯುವ ವಿದ್ಯೆ ಕಲಿಸಿದ ಗುರು ಯಾರು? ಕಳ್ಳರ ಕುಲ ಗುರುವಾದಂತಹ ನಿನ್ನನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ. ಶಶಿಪ್ರಭೆ, ಕಳ್ಳನಾಗಿದ್ದರೆ ವರಹ ಮಾಲಿಕೆಯನ್ನು ವಶಪಡಿಸಿಕೊಂಡ ನಂತರ ಇಲ್ಲಿ ನಿಲ್ಲುವ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ಒಳ್ಳೆಯ ಮಾತಿನಲ್ಲಿ ನಿನ್ನ ಪುರುಷ ದ್ವೇಷವನ್ನು ಬಿಟ್ಟು ಬಿಡು. ಅಲೌಕಿಕ ಶಕ್ತಿಯಿಂದಾಗಿ ನೀನು ಈ ರೀತಿಯಾಗಿ ಪುರುಷ ದ್ವೇಷಿಯಾಗಿರುವೆ. ನಿನ್ನ ಈ ಪುರುಷ ದ್ವೇಷಕ್ಕೆ ಕೊನೆ ಹಾಡಲೆಂದೇ ನಾನು ಬಂದವ. ಪದ್ಮಾಕ್ಯಪುರದ ರಾಜಕುಮಾರ ಮಾರ್ತಾಂಡ ತೇಜ, ಧೈರ್ಯವಿದ್ದರೆ ತಡೆದು ನೋಡು. ಹಾಗಾದರೆ ಬಾ ಮುಂದೆ. ಇವರು ಸಾಮಾನ್ಯರಲ್ಲ, ಶ್ರೀಹರಿ ಅನುಗ್ರಹ ಪಡೆದವರು. ಯುದ್ಧದಲ್ಲಿ ಇವರನ್ನು ಸೋಲಿಸುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಮಗಳೇ. ಮಗನೇ ಮಾರ್ತಾಂಡ ತೇಜ, ನಿನಗೂ ಒಂದು ಮಾತು. ಏನಮ್ಮ ಅದು? ಎಲ್ಲ ಮಾತನು ರಲ್ಲು ಶಶಿಪ್ರಭೆ ಭ್ರಮರ ಕೂತುಲಿಯುವುದು ವರೆಸುವುದು ಮತ್ತ ಕಮಲ ಗಂಧಿನಿಯನೋ ನಿನ್ನ ತಮ್ಮನು ಭರಿಸಬೇಕಿದ ಇನ್ನು ಸಂಶಯ ಬೇಡ, ಬೇಗದಿ ಸನ್ನಿಹಿತ ಗಾಂಧರ್ವ ವಿಧಿಯುಳು ವಿರ
ವಿರಚಿಪುದು ಲಗ್ನ ಗಾಂಧರ್ವ ವಿಧಿಯುಳು ವಿರಚಿಪುದು ಲಗ್ನ ಮಗನೇ ಮಾರ್ತಾಂಡ ತೇಜ, ಜನನಿ, ಶಶಿಪ್ರಭೆಯನ್ನು ಮತ್ತು ಭ್ರಮರ ಕುಂತಳೆಯನ್ನು ನೀನು ವರಿಸಬೇಕು. ಹಾಗೇ ಆಗಲಿ ಮಾತೆ. ಕಮಲಗಂಧಿನಿಯನ್ನು ನಿನ್ನ ತಮ್ಮ ಕಮಲಧ್ವಜ ವರಿಸಬೇಕು. ಇದುವೇ ನಾನು ಕೊಡುವ ಆಜ್ಞೆ. ಮಗಳೇ ಶಶಿಪ್ರಭೆ, ನಿನ್ನ ಮನಸ್ಸಲ್ಲಿರುವ ಪುರುಷ ದ್ವೇಷವನ್ನು ಬಿಟ್ಟು ಮಾರ್ತಾಂಡ ತೇಜನ ಕೈ ಹಿಡಿದು ಸುಖದಿಂದ ಬಾಳು. ನಿಮಗೆ ಶುಭವಾಗಲಿ. ಹಾಗೇ ಆಗಲಿ. ಶಶಿಪ್ರಭೆ, ಸ್ವಾಮಿ, ಇನ್ನು ಯಾಕೆ ಈ ರೀತಿ ಬೇಸರದಿಂದ ಇದ್ದೀಯಾ? ಶ್ರೀಮಾತೆ ಅನುಗ್ರಹಿಸಿದ ಮೇಲೆ ಇನ್ನು ಸಂದೇಹ ಯಾವುದಕ್ಕಾಗಿ? ಯಾವರ ಜೀವನವು ಕೂಡ ನಾವು ಅನಿಸಿದ ಹಾಗೆ ನಡೆಯುವುದೇ ಇಲ್ಲ. ಪ್ರತಿಯೊಬ್ಬರ ಜೀವನದ ಮಾರ್ಗ ನಕ್ಷೆಯನ್ನು ಆ ವಿಧಿಯೇ ನಿರ್ಧರಿಸುತ್ತದೆ. ಹಾಗಾಗಿ ಇನ್ನಾದರೂ ಸಾಂಸಾರಿಕ ಜೀವನದಲ್ಲಿ ಸುಖವಾಗಿ ಬಾಳೋಣ.